ರಿತು ವರ್ಡ್ಸ್ ಅವ್ರು ಬಂದ. ಹಾಯ್ ರಿತು, ವೆಲ್ಕಮ್ ವೆಲ್ಕಮ್ ರಿತು. ರಿತು ಹೇಗಿದ್ದೀರಾ? ಕಾಫಿ ಆಯ್ತಾ ರಿತು? ಊಟ ಆಯ್ತಾ? ಯಾಕೆ ಸಿಸ್ ಲೈವ್ಗೆ ಇಲ್ಲ? ಇದು ಪೂಜೆಗೆ ಹೋಗ್ಲಿಕ್ಕೆ ಇತ್ತು ರಿತು. ಆಗ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಬೆಳಗ್ಗೆ ಯಾಕೆ ಬಂದಿಲ್ಲ? ಬೆಳಗ್ಗೆ ಪೂಜೆ ಇತ್ತಲ್ಲ ಹೋಗ್ಲಿಕ್ಕೆ, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಬಂದದ್ದು, ಒಂದು 3 ಗಂಟೆಗೆ ಬಂದದ್ದು ನಾನು. ಮತ್ತೆ ಸ್ವಲ್ಪ ಸುಸ್ತಾಯ್ತು, ಹಾಗೆ ಮಲಗಿದ್ದು ಸ್ವಲ್ಪ. ಅನಿಲ್ ಅವ್ರು ಬಂದ್ರು. ಹಾಯ್ ಅನಿಲ್, ವೆಲ್ಕಮ್. ಅನಿಲ್ ಕಾಫಿ ಆಯ್ತಾ ನಿಮ್ದು? ಲೈಕ್ ಕೊಡದವ್ರು ಲೈಕ್ ಕೊಡಿ ಆಯ್ತಾ. ಒಂದು ಅರ್ಧ ಗಂಟೆ ಮಾಡ್ತೇನೆ, ಮತ್ತೆ ಇನ್ನು ಕೂಡ ಪುನಃ ಹೋಗ್ಲಿಕ್ಕೆ ಉಂಟು. ಪುನಃ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು, ಒಂದು 5 ಗಂಟೆ ಆಚೆ. ಒಂದು ಅರ್ಧ ಗಂಟೆ ಮಾಡ್ತೇನೆ ಅಂತ ಬಂದ. ಇವತ್ತು ಮಾಡ್ಲೇ ಇಲ್ಲಲ್ಲ ಲೈವ್, ಹಾಗೆ. ಅನಿಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅನಿಲ್. ಹಾಯ್ ಅನಿಲ್, ವೆಲ್ಕಮ್. ಅನಿಲ್ ಊಟ ಆಯ್ತಾ ನಿಮ್ದು? ಅನಿಲ್ ಕೇಳ್ತಾ ಇದ್ರು ಬೆಳಿಗ್ಗೆ ಲೈವ್ ಇಲ್ವಾ ಅಂತಿಲ್ವಾ ಇವತ್ತಲ್ವಾ. ನಾನು ಹೇಳಿದೆ 3 ಗಂಟೆಗೆ ಅಂತ. ಹೌದೌದು, ತುಂಬ ಇವತ್ತು ಸ್ವಲ್ಪ ಮಲಗಿ ಸ್ವಲ್ಪ ಎದ್ದು ಬಂದದ್ದು. ಒಂದು ಅರ್ಧ ಗಂಟೆ ಆದರೂ ಮಾಡುವ ಅಂತ. ಈಗ ಪುನಃ ರೆಡಿ ಆಗಬೇಕು ಹೋಗ್ಲಿಕ್ಕೆ. ಅವಲಕ್ಕಿ ಊಟ ಮಾಡ್ತಾ ಇದ್ದೇನೆ ಅಕ್ಕ. ಹೌದಾ? ಓಕೆ ಓಕೆ, ಲೈಕ್ ಡನ್. ಫಸ್ಟ್ ಇಸ್ ನಾನು. ಓಕೆ ಓಕೆ ರಿತು, ಥ್ಯಾಂಕ್ ಯು ಸೋ ಮಚ್ ರಿತು. ಥ್ಯಾಂಕ್ ಯು ಥ್ಯಾಂಕ್ ಯು. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಎಂತ ಸ್ಪೆಷಲ್ ರೀತಿ ಇವತ್ತು ಊಟಕ್ಕೆ? ಲೈಕ್ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿಮ್ಮ ಬಿಂದಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಿತು. ಥ್ಯಾಂಕ್ ಯು. ನಾನು ಚೆನ್ನಾಗಿಲ್ಲಲ್ಲ ರಿತು, ಬಿಂದಿ ಮಾತ್ರ ಚೆನ್ನಾಗಿದೆ ಅಲ್ವಾ? ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು. ನನಗೆ ದೊಡ್ಡ ದೊಡ್ಡ ಬಿಂದಿ ಅಂದರೆ ಇಷ್ಟ, ಆದರೆ ಪ್ಲೈನ್ ಇರಬಾರ್ದು, ಸ್ವಲ್ಪ ಡಿಸೈನ್ ಇರಬೇಕು. ಸೂಪರ್ ಲೈವ್ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀನು ಲೈವ್ ಮಾಡ್ತೀರಾ ರೀತು? ಅನಿಲ್ ಅವರೇ ಲೈವ್ ಮಾಡ್ತೀರಾ? ಅನಿಲ್ ಹೋದ್ರಾ? ಫುಲ್ ಬಿಸಿ, ಸಿಕ್ಕೇ ಇಲ್ಲ ನೀವು. ಹೌದೌದು, ನಾನು ಟೈಮಿಂಗ್ಸ್ ಇಲ್ಲ ಈಗ. ಯಾವ ಟೈಮಿಂಗ್ಸ್ ಅಲ್ಲಿ ಮಾಡುದಲ್ಲ ಇವು, ಹಾಗೆ ಆಗಿದೆ ಈಗ. ಬೆಳಿಗ್ಗೆ ಬರ್ತಾ ಇದೆಯಲ್ಲ, ಬೆಳಿಗ್ಗೆ ಪುರ್ಸೊತ್ತೇ ಸಿಗುದಿಲ್ಲ ಈಗ, ಹಾಗೆ ಆಗಿದೆ. ಮೊನ್ನೆ 2:30ಗೆ ಬಂದದ್ದು. ಪ್ರಸಾದ್ ಅವ್ರು ಬಂದರು. ಹಾಯ್ ಪ್ರಸಾದ್ ಅವರೇ, ವೆಲ್ಕಮ್. ಪ್ರಸಾದ್ ಅಣ್ಣ ವೆಲ್ಕಮ್. ಚಾಪರಿಯರ ತಿಂಡರ ಅಥವಾ ವನಸ್ ಮಲ್ತಾರ? ಅದಾದ ಸ್ಪೆಷಲ್ ಇನಿ ಅಕ್ಕ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಅನಿಲ್ ಅವರೇ. ಪ್ರಸಾದನ್ನೇ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದಣ್ಣ, ಥ್ಯಾಂಕ್ ಯು ಸೋ ಮಚ್. ಪ್ರಸಾದಣ್ಣ ವನಸಕ್ಕೆ ದಾದಿ ಸ್ಪೆಷಲ್? ಇಲ್ಲ ಸಿಸ್, ನಾನು ಮಾಡಲ್ಲ, ಇನ್ನು ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಸಾದಣ್ಣ ದಾನೆ ಬಾತಿರ್ತೀರಿ ಮ್ಯೂಟಾ? ಪ್ರಸಾದಣ್ಣ ಮ್ಯೂಟ್ ಸಪೋರ್ಟಾ? ಥ್ಯಾಂಕ್ ಯು. ಸೂಪರ್ ಲೈವ್ ಅಂತ ಹೇಳಿ. ಮುಂದಿನ ವಾರದಿಂದ ಲೈವ್ ಮಾಡ್ತೀನಿ ಅಕ್ಕ. ಹೌದಾ ಅನಿಲ್ ಅವರೇ? ಟೈಮಿಂಗ್ಸ್ ಹೇಳಿ ಆಯ್ತಾ ಲೈವ್ ಮಾಡುವಾಗ. ಹಾಗಾದ್ರೆ ನಿಮ್ಮ ಹುಡುಗಿ ಕೂಡ ಬರ್ಬೋದಲ್ಲ ನೀವು ಲೈವ್ ಮಾಡುವಾಗ? ಅನಿಲ್ನ ಹುಡುಗಿ ಬರ್ಬೋದು ಲೈವ್ ಮಾಡುವಾಗ, ನಮಗೆ ಪರಿಚಯ. ನಮೀಸ್ ಅವ್ರು ಬಂದ್ರು. ಹಾಯ್ ನಮೀಸ್ ಅವರೇ, ವೆಲ್ಕಮ್ ನಮೀಸ್ ಅವರೇ. ನಮೀಸ್ನ ಲೈವ್ಗೆ ಕೂಡ ಬರ್ಲಿಕ್ಕೆ ಆಗ್ಲಿಲ್ಲ, ಯಾರ ಲೈವಿಗೂ ಕೂಡ ಬರ್ಲಿಕ್ಕೆ ಆಗ್ಲಿಲ್ಲ ಮೊನ್ನೆಯಿಂದ. ಇವತ್ತು ಕೂಡ ಡೌಟ್ ಬರುದು ಲೈವಿಗೆ. ಇವತ್ತು ಫಂಕ್ಷನ್ ಉಂಟು, ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು, ನೋಡ್ತೇನೆ. ಹಾಗೆ ಮ್ಯೂಟ್ ಸಪೋರ್ಟ್ ಬರ್ತೇನೆ. ಆಯ್ತಾ ಊಟ ಸಂಗೀತ? ಆಗಿದೆ. ಇವತ್ತು ಪೂಜೆ ಇತ್ತು, ನಾಗರ ಪಂಚಮಿದ್ದು, ಹಾಗೆ ಹೋಗಿದ್ದೇವೆ. ಈಗ ಒಂದು 3 ಗಂಟೆಗೆ ಬಂದದ್ದು. ಪೂಜೆ ಅಲ್ಲಿಯೇ, ಊಟ ಎಲ್ಲ ಅಲ್ಲಿಯೇ ಇವತ್ತು. ಯಾಕೆ ಏನಾಯ್ತಂತ ಕೇಳ್ತಾ ಇದ್ದಾರೆ. ಏನಿಲ್ಲ, ಪುರ್ಸೊತ್ತಿಲ್ಲ, ಹಾಗೆ ಸ್ವಲ್ಪ ಬ್ಯುಸಿ. ಸ್ವಲ್ಪ ಹೊತ್ತು ಬನ್ನಿ. ಓಕೆ ಬರ್ತೇನೆ. ಇವತ್ತು ಬಂದರೆ ಮ್ಯೂಟಲ್ಲಿ ಇರ್ತೇನೆ ಆಯ್ತಾ ಸಿಸ್? ನಮ್ದು ಅಜ್ಜಿ ಮನೆಯಲ್ಲಿ ಫಂಕ್ಷನ್ ಉಂಟು,
ಹಾಗೆ ಮ್ಯೂಟ್ ಸಪೋರ್ಟ್ ಕೊಡ್ತೇನೆ ಇವತ್ತು ಬಂದರೆ. ವಿಡಿಯೋ ಬರುತ್ತೆ ನೋಡಿ ಆಯಿತಾ. ಓಕೆ ಓಕೆ, ವಿಡಿಯೋ ಆದರೂ ನೋಡ್ತೇನೆ ಆಯಿತಾ ನಮ್ಮ ಮಿಸಸ್. 6:10ಕ್ಕೆ ವಿಡಿಯೋ ಬರ್ತಾ? ಓಕೆ 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 ನೋಡ್ತೇನೆ. ಬೇಸರ ಅಂತ ಹೇಳ್ತಾರೆ. ಯಾಕೆ ಬೇಸರ ನಮ್ಮಿ ಅವರು? ಏನಾಯಿತು ನಮಿಸ್? ನಮಿಸ್ ಏನಾಯಿತು? ಬೇಜಾರಲ್ಲಿ ಯಾಕೆ ಇರೋದು? ಬರ್ತೇನೆ ಬರ್ತೇನೆ. 1-2 ದಿನದಿಂದ ಹಾಯ್ ಎಲ್ಲರಿಗೆ ಅಂತ ಹೇಳ್ತಾರೆ. 1-2 ದಿನದಿಂದ ಸ್ವಲ್ಪ ಪುರ್ಸೊತ್ತಿಲ್ಲ ಅಷ್ಟೇ. ಬರ್ತೇನೆ ಮತ್ತೆ. ನನ್ನ ಲೈವ್ಗೆ ಬನ್ನಿ ಅಂತ ಹೇಳ್ತೇನೆ ನೋಡಿ. 6:30ಕ್ಕೆ ನಮ್ಮ ಮಿಸಸ್ನ ಲೈವ್ ಉಂಟು, ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ಪ್ರತಿದಿನ 6:30ಕ್ಕೆ ಲೈವ್ ಇದೆ ನಮ್ಮ ಮಿಸಸ್ನದು, ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಲೈವಿಗೆ. ನೀನ ಮೇಘ ಗಾಳಿ ಬೀಸಿ ದೂರಾದ ಹಾಗೆ. ಮೊದಲನೇ ದಿನ ಅವಳ ಕೈಯಲ್ಲಿ ಲೈವ್ ಮಾಡಿಸ್ತೇನೆ ಅಕ್ಕ. ಹೌದಾ? ಓಕೆ ಓಕೆ ಅನಿಲ್ ಅವರೇ, ಓಕೆ. ಹಾಗಾದ್ರೆ ನಿಮ್ಮ ಹುಡುಗಿಯನ್ನು ನೋಡುವ ಭಾಗ್ಯ ನಮಗೆ ಸಿಗ್ತಾ ಇದೆ ಅಂತ ಆಯ್ತು. ಯಾರು ಬಂದಿಲ್ಲ ಅದಕ್ಕೆ ಬೇಜಾರು. ಹೌದು ನಮ್ಮ ಮಿಸಸ್, ನಿನ್ನೆ ಕೂಡ ಟೈಮ್ ಇರಲಿಲ್ಲ ನನಗೆ, ಸ್ವಲ್ಪ ಕೆಲಸ ಇತ್ತು ನಿನ್ನೆ ನಾಗರ ಪಂಚಮಿ ಅಲ್ಲ. ಮತ್ತೆ ನಾನು ಬಂದು ಲೈವ್ ಮಾಡಿದೆ ಸಂಜೆ, ಮತ್ತೆ ನನಗೆ ಮಲಗಿದ್ದು. ನಾನು ಲೈವ್ ಮಾಡಿ ಮತ್ತೆ ಒಂದು 6 ಗಂಟೆ ತನಕ ನಾನೇ ಮಲಗಿದ್ದು, ನನಗೆ ಸುಸ್ತಾಗಿ ಹೋಯಿತು. ರೋಲ್ ನಂಬರ್ 5 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಸನಾತನ. ಕಿರಣ್ ವೆಲ್ಕಮ್. ಕಿರಣ್ ದಾದಿ ಸ್ಪೆಷಲಿನಿ. ಓಹೋ ಹಿಮಾಲಯ ಶಿವನಿಗೂ ಗಿರಿಜಗು ದೇವಾಲಯ, ನವವಧುವರರಿಗೆ ಪ್ರೇಮಾಲಯ. ಏನು ಊಟ ಸಿಸ್ ನಿಮ್ದು? ಇವತ್ತು ವೆಜ್. ಇವತ್ತು ಅಲ್ಲಿಯೇ ಪೂಜೆ ಇತ್ತಲ್ಲ, ಅಲ್ಲಿಯೇ ಊಟ ಇತ್ತು. ನಾನು ಶಾರ್ಟ್ ವಿಡಿಯೋ ಹಾಕಿದ್ದೇನೆ ಅದು ಊಟದ್ದು, ಇವತ್ತಿದ್ದು ಮಧ್ಯಾಹ್ನದ್ದು. ನೀವು ಬರುತ್ತೀರಿ ಗೊತ್ತು ನನಗೆ. ಹೌದು ಬರ್ತೇನೆ ನಮ್ಮ ಮಿಸಸ್. ನಿಮ್ಮ 1-2 ದಿನದಿಂದ ಆಗಿರಲಿಲ್ಲ, ಇವತ್ತು ಟ್ರೈ ಮಾಡ್ತೇನೆ ಬರಲಿಕ್ಕೆ ಆಯಿತಾ. ಹಾಯ್ ರಿತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ ಅವರು. ಓಕೆ ಸಿಸ್ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಿತು ಅವರು. ಇವತ್ತು ವೆಜ್. ಇವತ್ತು ಅಲ್ಲಿಯೇ ಊಟ ಮಾಡಿದ್ದು. ಈಗ ಇವತ್ತು ಸಾಯಂಕಾಲ ಇನ್ನೂ ಅಜ್ಜಿ ಮನೆಯಲ್ಲಿ ಅಲ್ಲಿ ಫಂಕ್ಷನ್ ಉಂಟು, ಆಟಿದ್ದು ಫಂಕ್ಷನ್ ಉಂಟು. ಆಟಿ ಅಗ್ಗೆಲ್ಲ ಅಂತ ಹೇಳ್ತಾರೆ, ಅದುಂಟು. ಹಾಯ್ ನಮ್ಮಿಸ್ ಅಂತ ಹೇಳ್ತಾ ಇದ್ದಾರೆ ರೀತು ಅವರು. ಊಟ ಆಯ್ತಾ ನಮ್ಮಿಸ್ ಅಂತ ಹೇಳ್ತಾ ಇದ್ದಾರೆ ರೀತು ಅವರು. ಕಿರಣ್ ಒಲ್ಲರಿ ಸ್ಪೆಷಲ್ ಸಂಗೀತ ಫ್ರೈ ಮಸಾಲ ತಿಂತೆ. ಫ್ರೈ ಮಸಾಲನಾ? ಓ ಅಂದ ಕಿರಣ್, ಭಾರಿ ಶೋ ಕಾಣ್ ಮಾರ್ರೆ. ಓ ಫುಲ್ಲು ಬ್ಯುಸಿ ಸಂಗೀತ ಸಿಸ್. ಹೌದೌದು ಬ್ಯುಸಿ. ಇನ್ನು ನಾಳ್ದು ಶನಿವಾರ ತನಕ ಬ್ಯುಸಿಯೇ. ನಡುವಲ್ಲಿ ಸ್ವಲ್ಪ ಲೈವ್ ಮಾಡಿ ಹೋಗುದು, ಒಂದು ಅರ್ಧ ಗಂಟೆ ಲೈವ್ ಮಾಡಿ ಹೋಗುದು. ಲೈವ್ ಮಾಡಿಕೆ ಕೂಡ ಪುರ್ಸೊತ್ತಿಲ್ಲ, ಹಾಗೆ ಆಗಿದೆ ಈಗ. ಪೂಜೆ ಜೋರಿತ್ತಕ್ಕ. ಹೌದು, ತುಂಬಾ ಜನ ಇದ್ರು. ನಾನು ಲೈವ್ ಮಾಡ್ಲಿಕ್ಕೆ ಹೋದದಲ್ಲಿ, ಮತ್ತೆ ಅಲ್ಲಿ ಲೈನ್ ಇತ್ತು. ಊಟಕ್ಕೆ ಕೂಡ ಲೈನು, ಪ್ರಸಾದ ತೆಗಿಲಿಕ್ಕೆ ಕೂಡ ಲೈನು. ನಾವು ಲೈನಲ್ಲಿ ನಿಂತ್ಕೊಂಡು ಒಂದು ಲೈವ್ ಆನ್ ಮಾಡಿದ್ದು ನಾನು. ಮತ್ತೆ ನನಗೆ ಸಾಕಾಯಿತು. ಇದು ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ನಿಲ್ಬೇಕಲ್ಲ ಲೈವ್ಗೆ, ಹಾಗೆ ಕಷ್ಟ ಆಯಿತು. ಮತ್ತೆ ಲೈವ್ ಎಂಡ್ ಮಾಡಿದೆ. 1 ನಿಮಿಷ ಮಾಡಿದ್ದು ಅಷ್ಟೇ. MNC ಅವರು ಬಂದರು. ಹಾಯ್ MNC ಅವರೇ, ವೆಲ್ಕಮ್. ಅವಾಗ ಲೈವ್ಗೆ ಬರ್ತೀರಾ? ಗ್ರೇಟ್ ನೀವು. ಹೌದು, ಪೂಜೆಯಲ್ಲಿದ್ದೆ ಆಗ ಲೈವ್ ಹೋದ್ರೆ. ಖಾಲಿ 1 ನಿಮಿಷದ ಲೈವ್ ಅದು, ಖಾಲಿ ಅನಿಲ್ ಬಂದದಷ್ಟೇ. ಜನ ಬರಲಿಕ್ಕೆ ಸ್ಟಾರ್ಟ್ ಆಗ ನಾನು ಎಂಡ್ ಮಾಡಿದೆ. MNC ಹಾಯ್ MNC ಅವರೇ, ವೆಲ್ಕಮ್. ಚಾನಲ್ ಇದೆಯಾ MNC ಅವರೇ? ಸೂಪರ್ ಲೈವ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೀತು. ಥ್ಯಾಂಕ್ ಯು ಸೂಪರ್ ಲೈವ್ ಸಿಸ್.
ನೈಂಟಿ ಹೊಡಿ, ಪಲ್ಟಿ ಹೊಡಿ, ಮನೆ ಕಡೆ ಗಾಡಿ ಹೊಡಿ ಅಂತ ಹೇಳ್ತಾ ಇದ್ದಾರೆ. ಎಂತ MNC ಅವರು ಏನಾಯ್ತು? ಈ ಪಯಣಕ್ಕೂ ಸಾವಿರ ತಿರುವು ಇದೆ, ಈ ತಿರುವಲಿ ದಾರಿಯು ಸಾಗುತ್ತಿದೆ. ದೇವರಾಟವು ನಿಮ್ಮದ ಪಾಠವು ಸಂಚಾರಿಯಾಗು ನೀ. ರೀತು ಅವರು ಸೂಪರ್ ಅಂತ ಸಪೋರ್ಟಿಂಗ್ ಹೇಳಿದ್ದಾರೆ. ಥ್ಯಾಂಕ್ ಯು ರೀತು, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮ್ಮ ಹತ್ರ ಎಷ್ಟು ಜೊತೆ ಓಲೆ ಇದೆ? ನನ್ನ ಹತ್ರವಾ? ನನ್ನ ಹತ್ರ ಕೆಲವಿದೆ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಫೇಸ್ ಲೈವ್ಗೆ ಸೆಕೆಂಡ್ ದಿನ ಸ್ಪೇಸ್ ಲೈವ್ಗೆ ಬರುವಾಗ ಎಲ್ಲ ಓಲೆಗಳನ್ನು ತೋರಿಸಿದ್ದೆ. ತುಂಬ ಇದೆ, ತುಂಬ ಓಲೆಗಳಿದೆ. ಇವತ್ತು ಹೋಗ್ಲಿಕ್ಕೆ ಅದಕ್ಕೆ ಇದಿಟ್ಟದ್ದು ಮ್ಯಾಚಿಂಗ್ ಆಗ್ತದಲ್ಲ, ಇದು ವೈಟ್ ಮ್ಯಾಚಿಂಗ್ ಹಾಗೆ ಸ್ವಲ್ಪ ಮ್ಯಾಚಿಂಗ್ ಓಲೆಗಳುಂಟು ಹಾಗೆ. ನನಗೆ ಚಂದ ಯಾವುದು ಓಲೆ ಸಿಗ್ತದೆ ಅಲ್ಲನ್ನೆಲ್ಲ ಕಲೆಕ್ಷನ್ ಮಾಡುವ ಅಭ್ಯಾಸ ಉಂಟು. ಕಲೆಕ್ಷನ್ ಮಾಡಿ ಹಾಕ್ತೇವೆ. ಭದ್ರಾವತಿ ಗೋಲ್ಡ್, ರೋಲ್ಡ್ ಗೋಲ್ಡ್. ಅದು ಭದ್ರಾವತಿ ಗೋಲ್ಡ್ ಅಲ್ಲ, ಅದು ರೋಲ್ಡ್ ಗೋಲ್ಡ್. ನಿಮ್ಮ ಆಚೆ ಅದಕ್ಕೆ ಭದ್ರಾವತಿ ಹೇಳುದಾ?